ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಐತಾರ 34ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ವಕೀಲರು ಶ್ರೀ ಆನಂದ್ ಜಿಪಿ ಬೊಕ್ಕ ಇಲ್ಲದಕ್ಲು ಪಿಲಾರ್, ಶ್ರೀಮತಿ ಪ್ರಭಾ ಬೊಕ್ಕ ಶ್ರೀ ವಿಠಲ್ ಗುರುನಗರ ಕುಂಪಲ, ಶ್ರೀಮತಿ ರಾಜೇಶ್ವರಿ ಬೊಕ್ಕ ಶ್ರೀ ಜಯಪ್ರಕಾಶ್ ಮಾಡೂರು, ಶ್ರೀಮತಿ ಸುಪ್ರಿಯಾ ಬೊಕ್ಕ ಶ್ರೀ ಶ್ರೀಕಾಂತ್, ಕುಮಾರಿ ತನಿಷಾ ನಿಸರ್ಗ ಕುಂಪಲ, ಶ್ರೀಮತಿ ದಾಕ್ಷಾಯಿನಿ ಬೊಕ್ಕ ಶ್ರೀ ಲೋಕೇಶ್ ಭಟ್ನಗರ, ಶ್ರೀಮತಿ ಉಷಾ ಬೊಕ್ಕ ಶ್ರೀ ಆನಂದ್ ಭವಿತ್ ಕುಂಪಲ, ಶ್ರೀಮತಿ ವಿಜಯಲಕ್ಷ್ಮಿ ಬೊಕ್ಕ ಶ್ರೀ ದೇವದಾಸ್ ನಿಸರ್ಗ ತುಡರ್ ಬೆಳಗಾಯರು. ಈ 34ನೇ ಭಜನಾ ಸೇವೆಗೆ ಆರಂಭ ಬರುತ್ತಿನ ಜನ ಎಡ್ಡೆಗುದ ಏಳೆಗಳಿಗೆ ಸೂರ್ಯದೇವರು ತನ್ನ ಬಾಲಮಂಡಲ ಕಂತದು ಚಂದ್ರದೇವರು ಉದಿಪಾವನ ಜನ ಬರುತ್ತನು ನಮ್ಮ ಗುದೋಲಿ ಮುಹೂರ್ತ ಅಂತ ಬಂತ ಹೆಚ್ಚಿತಿ ಗುದೋಲಿ ಮುಹೂರ್ತದ ಉಭಯ ಕಾರ್ಯಕ್ರಮದ ಅಸ್ತಪಣ ದೇವನ ನಮಗ ಆಶೀರ್ವಾದ ತಿಕ್ಕೊಳ್ಗೆ ಇಂಚಿತಿ ಸೇರಿನಂಚನೆ ಸರಿಸುಮಾರು ಎನ್ಮ ಗಣ್ಯ ನಗಲು ದಂಪತಿ ಸಮೇತವಾದ ಸೇವನ ಮೂಲಕ ಈ ಕ್ಷೇತ್ರಕ್ಕೆ ಸಾನ್ನಿಧ್ಯ ವೃದ್ಧಿ ಮಲ್ಪನಂಚನ ವಿಶೇಷమైన ಜನ ಮಾನಾಗದಿಗೆ ದಿಂಜಿನಂಚನ ಯೋಜಿ ಗಣ್ಯರಿಗೆ ಮಾತೆರೆಗಳ ಈ ಚಾವಡಿಗೆ ಇದು ನಿನದು ಬರ್ಲಾರೆ ಈ ಚಾವಡಿನ ಕುರಿತು ಕೊರದು ಜಾನಾದಿಗಳು ಪುನಃ ಪಂಚ ಅಟ್ಟಿಡು ಪುನಃ ಜಾನಾದಿಗಳು ನಿನದಿಪಣ ಅಲ್ಲದ ಕಾರ್ಯಕ್ರಮ ಶುಭ ಆರಂಭದ ಹೆಗ್ಗೆ ಕೊರಡು ಪಣದ ವಿನಂತಿ ಮಾಡಿ ಶ್ರೀಮತಿ ವಿಜಯಲಕ್ಷ್ಮಿ ದೇವದಾಸ್ ನಿಸರ್ಗ ಈ ಸಂದರ್ಭಗಳು ನಮ್ಮೊಟ್ಟಿಗೂ ಶ್ರಮನಿಲ್ಲ ಒಂದು ನಿಮಿಷ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ದೇವದಾಸ್ ನಿಸರ್ಗ ದಂಪತಿನಗಳ ಈ ಕ್ಷೇತ್ರದ ಮೇಲೆ ಪ್ರೀತಿದಿದ್ದು ಅಪಾರ ಪ್ರೀತಿದಿದ್ದು ಈ ಹೆಬ್ಬಲ ಕ್ಷೇತ್ರದ ಭಕ್ತರಾದ ನಮ್ಮೊಟ್ಟುಗಳರು ನಿಸರ್ಗ ಲೇಔಟ್ ಉಪ್ಪನಂಚನ ಶ್ರೀಮತಿ ವಿಜಯಲಕ್ಷ್ಮಿ ಬಕ್ಕ ಶ್ರೀ ದೇವದಾಸ್ ನಿಸರ್ಗ ದಂಪತಿನಗಳ ಕ್ಷೇತ್ರದ ಪರವಾದ ಆತ್ಮೀಯವಾದ ಎದ್ಕೊಳ್ಳೋದಲ್ಲ ಶ್ರೀಮತಿ ವಿಜಯಲಕ್ಷ್ಮಿ ಬಕ್ಕ ಶ್ರೀ ದೇವದಾಸ್ ನಿಸರ್ಗ ಶ್ರೀಮತಿ ವಿಜಯ ಅವಿರ್ದ ಬೊಕ್ಕ ಕಾವೂರು ಬೋಲ್ಪುಗುಡ್ಡೆ ಶ್ರೀ ನವಶಕ್ತಿ ಭಜನಾ ಮಂಡಳಿದಕ್ಲು ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು. ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಿಂದ ನಡೆದೊಂದು ಪುನಂಚನ ನೂತ ಎನ್ಮದಿಂತ ಸಂಧ್ಯಾ ಭಜನದ ಪೊರ್ತು ನಮ್ಮ ಮಾತೆಲ್ಲ ಸೇರೊಂದ
ಪ್ರತಿನಿತ್ಯಲ ಬೆತ್ತ ಬೆತ್ತ ಜನಮಂದಿಲು ಬತ್ತದಿ ಒಂಜಿ ನಂದದೀಪ ನರ್ಲ ಒಂಚಿನ ಪೊರ್ತು ಇಂತೆ ಒಂಜಿ ಐತಾರ ದಿನ 34 ಒಂಜಿ ಭಜನಾ ಸೇವೆಡ್ ಬತ್ತ ಸೇರಿನಂಚಿನ ಗಣ್ಯರ್ನಕ್ಲು ಒಂಜಿ ಈ ಕಾರ್ಯಕ್ರಮದ ನಿಮಿತ್ತ ಶುಭ ಹಾರೈಕೆ ಮಲ್ಪನ ಜನ ಪೊರ್ತು ಇನಿ ತುಕೋಡ್ದ ಪುಗಾರ್ತದ ನ್ಯಾಯವಾದಿ ಆಯ್ನಂಚಿನ ಶ್ರೀ ಆನಂದ್ ಗಟ್ಟಿ ಉಳ್ಳೇರು ಆರು ತನ್ನ ಈ ಕ್ಷೇತ್ರದ ಬಗ್ಗೆ ಪೊಲಬದ ಪಾತ್ರ ಶುಭ ನೋಡಿನ ಕೊರಡು ಬಂದ ನಾನು. ನಮಸ್ತೆ. ಈ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇಂದೆತ ಮುಂದಾಳತ್ತು ವಯಸ್ಸಿನಂಚಿನ ಶಂಕರ್ ಶಾಂತಿ ಬೇರ್ನ ನೇತೃತ್ವ ನಡಪನಂಚಿನ ಈ ಅಷ್ಟಬಂಧ ಬ್ರಹ್ಮ ಕಲೋತ್ಸವ ಈತ 108ನೇ ದಿನದ ಸಂಧ್ಯಾ ಪರಿಣಾಮ ಸಂಕೀರ್ತನೆ ಭಜನಾ ಮಹೋತ್ಸವ ಭಾರಿ ವಿಜೃಂಭಣೆ ನಡುತ್ತೊಂದು ಆ ವಿಜೃಂಭಣೆ ನಡುತ್ತಿನಂಚಿನ ಭಜನಾ ಕಾರ್ಯಕ್ರಮಲ ಅಂಚನೆ ನನ್ನ ದುಂಬಗ ನಡಪನಂಚಿನ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಸುಶ್ರೂತವಾದ ನಡಪಾಡುತ್ತದೆ ಮಾತಿರಲ ಜಯಪ್ರಕಾಶ್ ಆರ್ಯ ದೇವಸ್ಥಾನದ ಒಂಜಿ ಆಸ್ಥಾನ ವಾದಕ್ಕೆ ಅದು ಉಪ್ಪುನಾರು ಪ್ರತಿನಿತ್ಯ ಬರ್ಪುನಾರು ಇನ್ನು ಅಕಲು ದಂಪತಿ ಸಮೇತವಾದ ಬದ ನಂದದೀಪ ನರ್ಲಾದೇರು ಅಕಲು ತನ್ನ ಪಾತ್ರೆ ಕೊಡು. ಈ 108 ಪುಣ್ಯ ಭಜನೆಯ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದ ನನಗೆ ಇದು ಜೀವನದ ಸೌಭಾಗ್ಯ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. 108 ದಿವಸ ಬ್ರಹ್ಮಕಲಶ ಆಗಬೇಕಾಗಿಲ್ಲ. 108 ದಿವಸದಲ್ಲಿ ಈ ದೇವರು ಇಲ್ಲಿ ಪ್ರತ್ಯಕ್ಷವಾಗಿ ನಿಲ್ಲುತ್ತಾರೆ. ಭಜನೆ ಇದ್ದಲ್ಲಿ ದೇವರ ಪ್ರತ್ಯಕ್ಷ ದರ್ಶನವಾಗುತ್ತದೆ. ಈ ವಿಶೇಷ ದಿವಸದಲ್ಲಿ ನನಗೆ ದೀಪ ಅಲಂಕಾರ ಭಜನೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಧನ್ಯವಾದ.
शंकरा